ಪುತ್ತೂರು ತಾಲೂಕಿನ ಪಡೀಲ ಎನ್ನುವ ಒಂದು ನಗರ ಪ್ರದೇಶದಲ್ಲಿ ಒಂದು ಸಾರ್ವಜನಿಕರ ಮಾಹಿತಿಯಂತೆ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಕಲಿ ಸಹಿ ಮತ್ತು ಅವರ ಕಚೇರಿ ಸೀಲನ್ನು ಬಳಸಿ ವ್ಯಕ್ತಿಯೊಬ್ಬರು ಅನಧಿಕೃತವಾಗಿ ತಮ್ಮ ಸಾರ್ವಜನಿಕರ ಸೇವೆಯನ್ನು ದುರುಪಯೋಗಪಡಿಸಿಕೊಂಡು ಬಹಳಷ್ಟು ಹಣದ ಬೇಡಿಕೆಯನ್ನು ಇಟ್ಟುಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡುವ ಒಂದು ಜಾಲದ ಬಗ್ಗೆ ಸಾರ್ವಜನಿಕರ ಮಾಹಿತಿಯಂತೆ ನಾನು ಕಚೇರಿಯಲ್ಲಿ ಅವರ ಕಚೇರಿಯನ್ನು ನಾನು ತಪಾಸಣೆಗೊಳಿಸುವಾಗ ಕಡಬ ತಾಲೂಕಿನ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸೀಲು ಮತ್ತು ನಗರಸಭೆಯ ಸೀಲನ್ನು ಅವರು ದುರುಪಯೋಗಪಡಿಸಿ ಈ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಆಗುವಂಥ ಸೇವೆಯನ್ನು ಅವರೇ ದುರುಪಯೋಗಪಡಿಸಿ ಕೊಡ್ತಾಯಿದ್ದರು. ಈ ಬಗ್ಗೆ ಎಲ್ಲ ನಾವು ಕಚೇರಿಯನ್ನು ದಾಖಲೆಯಂತೆ ಪರಿಶೀಲಿಸುವಾಗ ಎಲ್ಲ ಅದರ ದಾಖಲೆಗಳು ಕಂಡುಬಂತು. ಈ ಬಗ್ಗೆ ನಾನು ನಗರ ಠಾಣೆಗೆ ದೂರು ನೀಡಿ ಪೊಲೀಸರೊಂದಿಗೆ ನಾನು ನೋಡುವಾಗ ಎಲ್ಲ ಮಾಹಿತಿ ಲಭ್ಯವಿದ್ದು ಈಗಾಗಲೇ ಅವರನ್ನು ದಸ್ತಗಿರಿ ಮಾಡಿದ್ದಾರೆ ಪೊಲೀಸರು. ಹಾಗೆ ವಿಚಾರಣೆ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಹಾಗೆ ಸಾಕಷ್ಟು ಇದು ತುಂಬ ವರ್ಷಗಳಿಂದ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಮತ್ತು ಇದರಲ್ಲಿ ಬೇರೆ ಬೇರೆ ಎಲ್ಲ ಜನರು ಸೇರಿಕೊಂಡಿರುವಂತಹ ಚಾನ್ಸಸ್ ಬೇರೆ ಇದೆ. ಈ ಬಗ್ಗೆ ಅದರ ಬಗ್ಗೆ ನಾನು ದೂರು ನಗರ ಠಾಣೆಗೆ ಕೆಲವು ಅನಧಿಕೃತ ಕಟ್ಟಡಗಳೆಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ತಾ ಇದ್ದಾರೆ. ಲೀಗಲಾಗಿ ನಾವು ಅದಕ್ಕೆ ಗ್ರಾಮ ಪಂಚಾಯತಿಲಿ ಕೊಡುವ ಹಾಗೆ ಇಲ್ಲ. ಏಕೆಂದರೆ ನಾವು ಗ್ರಾಮ ಪಂಚಾಯತಿಲಿ ಕೊಡಬೇಕಾದ್ರೆ ಅದು 911 ಬೇಕು ಮತ್ತು ಕನ್ವರ್ಷನ್ ಆಗಿರಬೇಕು, ಅವರ ಹೆಸರಲ್ಲೆಲ್ಲ ಆಗಿರಬೇಕು ದಾಖಲೆಗಳು. ಅದು ಕೊಡಲಿಕ್ಕೂ ಅಲ್ಲಿ ಪ್ರೊಸೀಜರ್ ಇರ್ತದೆ. ಅಲ್ಲಿ ತುಂಬ ಒಂದು ಮಿನಿಮಮ್ ಒಂದು ಲೈಸೆನ್ಸ್ ಕೊಡಬೇಕಾದ್ರೆ 60 ದಿವಸ ಬೇಕು. ಇವರು ಏನಿಲ್ಲ, ಒಂದು ದಿವಸದಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಇವರು ತಮ್ಮ ಕಚೇರಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಬೇನಾಮಿ ಜನರು ಮಾಡಿಕೊಡ್ತಾ ಇದ್ದಾರೆ. ಈ ಬಗ್ಗೆ ಟ್ಯಾಕ್ಸ್ ತುಂಬ ಗ್ರಾಮ ಪಂಚಾಯತಿಗೆ, ಸರ್ಕಾರಕ್ಕೆ ಇದರಲ್ಲಿ ನಷ್ಟವಾಗ್ತಾ ಇದೆ. ಹಾಗೆ ಗ್ರಾಮ ಪಂಚಾಯತಿಗಳಲ್ಲಿಯೂ ಸಹ ನಷ್ಟವಾಗ್ತಾ ಇದೆ. ಈ ಅಧಿಕಾರಿಗಳ ದುರುಪಯೋಗ ಸಹಿಯನ್ನು ಬಳಸಿ ತುಂಬ ಒಂದು ಕ್ರಿಮಿನಲ್ ಅಪರಾಧವನ್ನೇ ಅವರು ಎಸಗಿರ್ತಾರೆ. ಮುಂದುವರೆದು ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ನಗರಸಭೆಯಲ್ಲಿ ಈಗಾಗಲೇ ಬೋರ್ವೆಲ್ ತೆಗೆಯುವುದೇ ಬ್ಯಾನ್ ಆಗಿದೆ. ಆದರೆ ಅದರಲ್ಲೂ ಸಹ ತುರ್ತು ಕುಡಿಯುವ ನೀರು ಬಗ್ಗೆ ನಾವು 500 ಮೀಟರ್ ವ್ಯಾಪ್ತಿಯ ಒಳಗಡೆ ಸಾರ್ವಜನಿಕ ಕುಡಿಯುವ ನೀರಿನಿಂದ ನಾವು NOC ಗ್ರಾಮ ಪಂಚಾಯತಿಯಿಂದ ಕೊಡುವುದಿಲ್ಲ. ಹಾಗೆ ನಗರಸಭೆಯಿಂದ ಸಹ ಯಾವುದೇ NOC ಕೊಡುವುದಿಲ್ಲ. ಆದರೆ ಇಲ್ಲಿ ಯಾವುದೇ NOC ಇಲ್ಲದೇ ಅವರಿಗೆ ವಿದ್ಯುತ್ ಸಂಪರ್ಕ ಆಗ್ತಾ ಇತ್ತು. ಮತ್ತು ಬೇಕಾಬಿಟ್ಟಿಯಾಗಿ ಬೋರ್ವೆಲ್ ಸಹ ತೆಗೀತಾ ಇದ್ದರು, ಯಾವುದೇ ನಿಯಂತ್ರಣ ಇಲ್ಲದೆ. ಆದರೆ ಇದೆಲ್ಲ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರ್ತಿತ್ತು. ಆದರೆ ನಿಜವಾಗಿ ಇದು ಯಾವುದೇ ಗ್ರಾಮ ಪಂಚಾಯತ್ ನಾವು ಕೊಡ್ತಾ ಇರಲಿಲ್ಲ, ಯಾವುದೇ ಕಚೇರಿಯಿಂದ. ಆದರೆ ಇವರು ಅದನ್ನು ದುರುಪಯೋಗಪಡಿಸಿಕೊಂಡು ಅವರ ಮುಖಾಂತರ ಬೇರೆ ಬೇರೆ ವ್ಯವಹಾರ ಮಾಡಿಕೊಂಡು ಮೋಸವನ್ನು ಮಾಡ್ತಾಯಿದ್ರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.